ಅಕ್ಷತಾ ಭರತ್. ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಅಂಡ್ ಮಿಸಸ್ ಟೇಸ್ಟಿ ಟ್ರೀಟ್ಸ್. ಇವತ್ತು ನಾನು ನಿಮ್ಮ ಜೊತೆ ಪನ್ನೀರ್ ಗ್ರೇವಿ ರೆಸಿಪಿ ಶೇರ್ ಮಾಡ್ತಾ ಇದ್ದೇನೆ. ಸಿಂಪಲ್ ಆಗಿ ಟೇಸ್ಟಿಯಾಗಿ ಹೇಗೆ ಮಾಡೋದಂತ ಹೇಳಿ, ಮನೆಯಲ್ಲಿ ಇರುವಂತಹ ಸಿಂಪಲ್ ಸಾಮಗ್ರಿಯಿಂದ ಹೇಗೆ ಮಾಡೋದಂತ ಹೇಳಿ ರೆಸಿಪಿ ಶೇರ್ ಮಾಡ್ತಾ ಇದ್ದೇನೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತೀವಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ನೀವು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಬನ್ನಿ ನಾವು ರೆಸಿಪಿ ಶುರು ಮಾಡುವ. ಮೊದಲಿಗೆ ನಾನಿಲ್ಲಿ ಪಾತ್ರೆಗೆ ಎಣ್ಣೆ ಹಾಕ್ತಿದ್ದೇನೆ. ಎಣ್ಣೆ ಬಿಸಿಯಾದ ನಂತರ 200 ಗ್ರಾಮ್ ಆಗುವಷ್ಟು ಪನ್ನೀರ್ ಹಾಕಿದ್ದೇನೆ. ಪನ್ನೀರ್ ಒಳ್ಳೆ ರೀತಿಯಲ್ಲಿ ರೋಸ್ಟ್ ಆಗಬೇಕು, ಈ ರೀತಿ ಕಲರ್ ಚೇಂಜ್ ಆಗಬೇಕು. ಇವಾಗ ಅದು ರೋಸ್ಟ್ ಆದ ನಂತರ ಸೈಡಲ್ಲಿ ಎತ್ತಿಡ್ತಾ ಇದ್ದೇನೆ. ಇವಾಗ ಅದೇ ಪಾತ್ರೆಗೆ ನಾನಿಲ್ಲಿ 2 ಈರುಳ್ಳಿ, 2 ಟೊಮೆಟೊ, ಆಮೇಲೆ ಕಾಯಿಮೆಣಸು, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ದಂಟು, ಒಣಮೆಣಸು, ಏಲಕ್ಕಿ, ಲವಂಗ, ಚಕ್ಕೆ ಎಲ್ಲ ಹಾಕಿ ಹಸಿ ವಾಸನೆ ಹೋಗುವ ತನಕ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಬೇಕು. ನೋಡ್ತಿರ್ಬೋದು ನೀವು ಇವಾಗ ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳಿ. ಇದು ಸಾಫ್ಟ್ ಆದ ನಂತರ ಇದು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರಾಗಿ ಪೇಸ್ಟ್ ಮಾಡಬೇಕು. ಆನಂತರ ಇನ್ನೊಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಗೋಡಂಬಿ, ಆಮೇಲೆ ಸ್ವಲ್ಪ ಹಾಲು ಹಾಕಿ ಇದು ಕೂಡ ಪೇಸ್ಟ್ ಮಾಡಬೇಕು. ಇವಾಗ ಇನ್ನೊಂದು ಪಾತ್ರೆಗೆ ಎಣ್ಣೆ ಹಾಕಿ, ಆಮೇಲೆ ಸ್ವಲ್ಪ ಬಟರ್, ಜೀರಿಗೆ, ಆಮೇಲೆ ಒಂದು ಪಲಾವ್ ಎಲೆ, ಅರಶಿಣ, ರೆಡ್ ಚಿಲ್ಲಿ ಪೌಡರ್ ಹಾಕಿ ಸ್ವಲ್ಪ ಇದು ಫ್ರೈ ಮಾಡಿದ ನಂತರ ನಾವು ರುಬ್ಬಿಟ್ಟಂತಹ ಪೇಸ್ಟ್ ಏನುಂಟು ನೋಡಿ, ಟೊಮೆಟೊ, ನೀರುಳ್ಳಿ ಇದೆಲ್ಲ ಅದನ್ನು ಹಾಕಿ ಇದರದ್ದು ಕಲರ್ ಚೇಂಜ್ ಆಗಬೇಕು, ಅಷ್ಟು ನಾವು ಫ್ರೈ ಆಗಬೇಕು. ಈ ರೀತಿ ಮಾಡಿದ್ರೇ ಪನ್ನೀರಿದ್ದು ಗ್ರೇವಿ ತುಂಬ ಟೇಸ್ಟಿಯಾಗಿ ಬರ್ತದೆ. ನಾವು ಎಷ್ಟು ಇದನ್ನು ಫ್ರೈ ಮಾಡ್ತೇವೆ ನೋಡಿ ಅಷ್ಟು ಇದರದ್ದು ಟೇಸ್ಟ್ ಆಗ್ತದೆ. ನೋಡ್ತಿರ್ಬೋದು ನೀವು ಇವಾಗ ಇದು ಸ್ವಲ್ಪ ಫ್ರೈ ಕಲರ್ ಎಲ್ಲ ಚೇಂಜ್ ಆಗ್ತಾ ಬಂತು. ಇಷ್ಟು ಆದ ನಂತರ ನಾನಿಲ್ಲಿ ಹಸಿ ಬಟಾಣಿ ತಗೊಂಡಿದ್ದೇನೆ. ಈ ಹಸಿ ಬಟಾಣಿ ಹಾಕಿ ಸ್ವಲ್ಪ ಪನ್ನೀರ್ ಮಸಾಲ, ಅಂದರೆ 1 ಸ್ಪೂನ್ ಆಗುವಷ್ಟು ಪನ್ನೀರ್ ಮಸಾಲ ಪೌಡರ್ ಸಿಗ್ತದೆ ನೋಡಿ, ಅದರದ್ದು ಪೌಡರ್ ಹಾಕಿದ್ದೇನೆ. ಆನಂತರ ಸ್ವಲ್ಪ ಇಲ್ಲಿ ಗ್ರೇವಿಗೆ ತಕ್ಕಷ್ಟು ನೀರು ಹಾಕಿದ್ದೇನೆ. ನೀವು ನೋಡ್ತಿರ್ಬೋದು ನಿಮಗೆ ಬೇಕಾಗುವಷ್ಟು ನೀರು ಹಾಕಿ ನಾನಿಲ್ಲಿ ಸ್ವಲ್ಪ ನೀರು ಹಾಕಿದ್ದೇನೆ. ಇದು ಕುದೀತಾ ಬರುವಾಗ ಸ್ವಲ್ಪ ನಾವು ಗೋಡಂಬಿ ಮತ್ತು ಹಾಲಿದ್ದು ಪೇಸ್ಟ್ ಏನುಂಟು ನೋಡಿ ಅದು ಕೂಡ ಹಾಕಿದ್ದೇನೆ. ತುಂಬ ಟೇಸ್ಟಿಯಾಗಿ ಬರ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ. ಇದು ಇವಾಗ ಕುದೀತಾ ಉಂಟು. ಇವಾಗ ಸ್ವಲ್ಪ ನಾನಿಲ್ಲಿ ಕಸೂರಿ ಮೇಥಿ ಹಾಕಿದ್ದೇನೆ. ಕಸೂರಿ ಮೇಥಿ ಹಾಕಿದ ನಂತರ ಸ್ವಲ್ಪ ಗರಂ ಮಸಾಲ ಹಾಕಿದ್ದೇನೆ. ಗರಂ ಮಸಾಲ ಹಾಕಿದ ನಂತರ ಇದು ಒಳ್ಳೆ ರೀತಿಯಲ್ಲಿ ಕುದಿಬೇಕು. ನಿಮ್ಮ ಹತ್ರ ಹಾಲಿದ್ದು ಕೆನೆ ಇದ್ದರೆ ಹಾಲಿದ್ದು ಕೆನೆ ಕೂಡ ಹಾಕ್ಬೋದು, ನನ್ನ ಹತ್ರ ಇರಲಿಲ್ಲ. ಇವಾಗ ನಾನು ಸ್ವಲ್ಪ ಇಲ್ಲಿ ಫ್ರೈ ಮಾಡಿಟ್ಟಂತಹ ಪನ್ನೀರ್ ಏನುಂಟು ನೋಡಿ ಹಾಕ್ತಾ ಇದ್ದೇನೆ. ಅದು ಹಾಕಿದ ನಂತರ ಸ್ವಲ್ಪ ಮಿಕ್ಸ್ ಮಾಡಿದರೆ ಸಾಕು, ನಮ್ಮದು ಪನ್ನೀರ್ ಗ್ರೇವಿ ರೆಡಿ ಆಗ್ತದೆ. ಸ್ವಲ್ಪ ಗಾರ್ನಿಷಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ. ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂತ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಟಾಟಾ, ಬಾಯ್ ಬಾಯ್.